ವಿಧಾನಸಭಾ ಕ್ಷೇತ್ರದ ಶಾಸಕರಾದಂಥ ಯುಟಿ ಖಾದರ್ ಅವರ ನೇತೃತ್ವದಲ್ಲಿ ಇವತ್ತು ಶ್ರೀರಾಮ್ ಫ್ರೆಂಡ್ ಸರ್ಕಲ್, ಶ್ರೀರಾಮ ಭಜನಾ ಮಂದಿರ ಮತ್ತು ಶ್ರೀರಾಮ ಮಹಿಳಾ ಮಂಡಲದ ವತಿಯಿಂದ ಶ್ರೀರಾಮ್ ಫ್ರೆಂಡ್ ಸರ್ಕಲ್ದು, ಭಜನಾ ಮಂದಿರದ್ದು ಮತ್ತು ಮಹಿಳಾ ಮಂಡಲದ ಎಲ್ಲ ಪದಾಧಿಕಾರಿಗಳ ನೇತೃತ್ವದಲ್ಲಿ ಈ ಭಾಗದ ಸೋಷಿಯಲ್ ಸಾಮಾಜಿಕ ಕಾರ್ಯಕರ್ತರಾದಂಥ ಧನು ಅವರು, ಇವರು ವಿಶಾಲ್ರವರು ಮತ್ತು ದೀಪಕ್ ಅವರು ಮತ್ತು ಪರಿಸರದ ಎಲ್ಲ ಮಹಿಳಾ ಮತ್ತು ಶ್ರೀರಾಮ್ ಫ್ರೆಂಡ್ ಸರ್ಕಲ್ನ ಎಲ್ಲ ಪದಾಧಿಕಾರಿಗಳ ಸಹಕಾರದೊಂದಿಗೆ ಇವತ್ತು ಈ ಲಸಿಕೆ ನೀಡುವಂಥ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ್ದೇವೆ. ಈ ಲಸಿಕೆಯು ಎಲ್ಲರೂ ಈ ಭಾಗದ ಜನರು ಪಡ್ಕೊಂಡು ಎಲ್ಲರೂ ತಮ್ಮ ಆರೋಗ್ಯವನ್ನು ಕಾಪಾಡುವಲ್ಲಿ ಭಗವಂತನವರಿಗೆ ಎಲ್ಲರಿಗೆ ಆಶೀರ್ವದಿಸಲಿ. ಮತ್ತು ಮುಂದಿನ ದಿನಗಳಲ್ಲಿ ಕೂಡ ಇಂಥ ಕಾರ್ಯಕ್ರಮಗಳನ್ನು, ಸಾಮಾಜಿಕ ಕಾರ್ಯಕ್ರಮಗಳನ್ನು ಶ್ರೀರಾಮ್ ಫ್ರೆಂಡ್ ಸರ್ಕಲ್ ಮತ್ತು ಶ್ರೀರಾಮ ಮಹಿಳಾ ಮಂಡಲ ಮತ್ತು ಶ್ರೀರಾಮ ಭಜನಾ ಮಂದಿರದ ವತಿಯಿಂದ ಈ ಊರಿನ ಎಲ್ಲ ಜನರು ಸೇರಿಕೊಂಡು ಒಳ್ಳೆಯ ರೀತಿಯಲ್ಲಿ ಇಂಥ ಕಾರ್ಯಕ್ರಮ ಇನ್ನಷ್ಟು ನಡೆಯಲಿ, ಈ ಭಾಗದ ಜನರಿಗೆ ಎಲ್ಲರೂ ಆರೋಗ್ಯವನ್ನು ಭಗವಂತನ ಕರುಣಿಸಲಿ ಅಂತ ಈ ಸಂದರ್ಭದಲ್ಲಿ ಹೇಳಿಕೊಂಡು ನನ್ನ ಮಾತನ್ನು ಮುಕ್ತಾಯಗೊಳಿಸ್ತೇನೆ. ಇದಕ್ಕೆ ಸಹಕರಿಸಿದಂಥ ಉಳ್ಳಾಳ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿಗಳು ಮತ್ತು ಎಲ್ಲ ಸಿಬ್ಬಂದಿಗಳನ್ನು ಕೂಡ ಈ ಎಲ್ಲ ಮಹಿಳಾ ಮಂಡಲ ಮತ್ತು ಯುವಕ ಮಂಡಲ, ಶ್ರೀರಾಮ್ ಫ್ರೆಂಡ್ ಸರ್ಕಲ್, ರಾಮ ಭಜನಾ ಮಂದಿರ ಮತ್ತು ಇಲ್ಲಿಯ ಪರಿಸರದ ನಾಗರಿಕರ ಪರವಾಗಿ ಅವರಿಗೆ ನನ್ನ ಕೃತಜ್ಞತೆಯನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ. ಲಸಿಕಾ ಕಾರ್ಯಕ್ರಮವನ್ನು ವ್ಯವಸ್ಥೆ ಮಾಡಿಕೊಟ್ಟು ನಮ್ಮ ಕ್ಷೇತ್ರದ ಶಾಸಕರಾದ ಯುಟಿ ಖಾದರ್ ಮೇರೆಗೆ ಈ ಸಂದರ್ಭದಲ್ಲಿ ಹೃತ್ಪೂರ್ವಕ ಕೃತಜ್ಞತೆಗಳನ್ನು ಸಮರ್ಪಿಸುವೆ. ಅಂಚನೆ ನಮ್ಮ ಮಿತ್ರರು ಸದಸ್ಯರುಗಳ ನಮ್ಮ ಪ್ರತಿಯೊಂದು ಕಾರ್ಯಕ್ರಮಗಳು ಸಕ್ರಿಯವಾದವುದೇ ಅರೆಲ್ಲ ಈ ಸಂದರ್ಭಗಳು ಹೃತ್ಪೂರ್ವಕ ಧನ್ಯವಾದಗಳು. ನಮ್ಮ ಪರಿಸರದ ವಿಭವ ಮುಂದಾಡು ದೀಪಕ್ ಪಿಲ್ಲರ್ ಮೇರೆಗಳ ಈ ಸಂದರ್ಭಗಳು ಯಾನ ಹೃತ್ಪೂರ್ವಕ ಧನ್ಯವಾದ ಸಮರ್ಪಿಸ. ಅಂಚಿನ ವಿಶಾಲ್ ಬೈಕ್ನ ಮಾತೆರೆಗಳ ಚಂಚಲಕ್ಷ್ಮಿ ಮೇರೆಗೆ ಮಕ್ಕಳಿಗೆ ಮಾತೆರೆಗಳ ಈ ಸಂದರ್ಭದಲ್ಲಿ ಧನ್ಯವಾದ ಸಮರ್ಪಣೆ. ನಮ್ಮ ಹೆಲ್ತ್ ಡಿಪಾರ್ಟ್ಮೆಂಟ್ ಹೊಸಕರ ಮಾಧ್ಯಮದ ಮಕ್ಕಳಿಗೆಲ್ಲ ಈ ಸಂದರ್ಭಗಳು ಧನ್ಯವಾದ ಸಮರ್ಪಣೆ.